407 ಜುಮ್ಮಾ ಮಸೀದಿ ಸೋಮೇಶ್ವರ ಉಚ್ಚಿಲ ಇದರ ವತಿಯಿಂದ ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬಗ್ಗೆ ನಿಂದನೆ ಅವಹೇಳನಕಾರಿ ಹೇಳಿಕೆ ವಿರುದ್ಧ ಸುವರ್ಣ ನ್ಯೂಸ್ 24x7 ಸುದ್ದಿವಾಹಿನಿಯ ವ್ಯವಸ್ಥಾಪಕರು ಮತ್ತು ಅದರ ನಿರೂಪಕ ಅಜಿತ್ ಹನುಮನಕ್ಕನವರ ವಿರುದ್ಧ ದೂರು ದಾಖಲಿಸಲು ಇವತ್ತು ನಾವು ಪೊಲೀಸ್ ಸ್ಟೇಷನ್ಗೆ ತೆರಳಿ ಅಲ್ಲಿ ದೂರನ್ನು ದಾಖಲಿಸಿದ್ದೇವೆ. ಅದನ್ನು ನಮ್ಮಿಂದ ಅವರು ಸ್ವೀಕಾರವನ್ನು ಮಾಡಿದ್ದಾರೆ. ತಾರೀಕು 27ರಂದು 27/12/18 ಸುವರ್ಣ ಕನ್ನಡ ಸುದ್ದಿವಾಹಿನಿಯ ಚರ್ಚಾ ಕಾರ್ಯಕ್ರಮವಾದ ನೇರ ಕಾರ್ಯಕ್ರಮದಲ್ಲಿ ಶೀರ್ಷಿಕೆ ಎಂಬ ಕಾರ್ಯಕ್ರಮದ ನಿರೂಪಕರಾದ ಅಜಿತ್ ಹನುಮನಕ್ಕನವರು ಎಂಬವರು ಇತ್ತೀಚೆಗೆ ಪ್ರೊಫೆಸರ್ ಭಗವಾನ್ ಎಂಬ ವ್ಯಕ್ತಿಯ ಹಿಂದೂ ಧರ್ಮದ ಆರಾಧ್ಯ ದೇವರಾದ ರಾಮಚಂದ್ರರ ಬಗ್ಗೆ ಕೆಟ್ಟದಾಗಿ ಬರೆದಿದ್ದು, ಈ ಬಗ್ಗೆ ಚರ್ಚಿಸುತ್ತಾ ಯಾವುದೇ ಕಾರಣವಿಲ್ಲದೆ ಅನಗತ್ಯವಾಗಿ ದುರುದ್ದೇಶವನ್ನು ಹೊಂದಿ ಮುಸ್ಲಿಂ ಸಮುದಾಯದವರು ಹೆಚ್ಚಾಗಿ ಪ್ರೀತಿಸುವ ಹಾಗೂ ಗೌರವಿಸತಕ್ಕಂಥ ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಜೀವನ ಶೈಲಿಯ ಬಗ್ಗೆ ಕೀಳು ಮಟ್ಟದ ಪದಗಳನ್ನು ಬಳಸಿ ಅವಹೇಳನ ಮಾಡಿ ನಿಂದಿಸಿರುವುದನ್ನು 407 ಜುಮ್ಮಾ ಮಸೀದಿಯ ಎಲ್ಲ ಸದಸ್ಯರುಗಳು, ಕಮಿಟಿ ಪದಾಧಿಕಾರಿ ಇದನ್ನು ಖಂಡನೆಯನ್ನು ವ್ಯಕ್ತಪಡಿಸಿದ್ದಾರೆ. ಅದೇ ರೀತಿ ಉಳ್ಳಾಲ ಪೊಲೀಸ್ ಸ್ಟೇಷನ್ಗೆ ಅವರ ವಿರುದ್ಧವಾಗಿ, ಅವರ ಚಾನೆಲ್ನ ವಿರುದ್ಧವಾಗಿ ದೂರನ್ನು ದಾಖಲಿಸಿದ್ದು, ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಈ ಮೂಲಕ ಈ ಜಮಾತಿನ ಪರವಾಗಿ ನಾನು ಅಭ್ಯರ್ಥನೆಯನ್ನು ಮಾಡಿಕೊಳ್ತಾ ಇದ್ದೇನೆ. ಅದೇ ರೀತಿ ಪೊಲೀಸ್ ಠಾಣೆ ಎಲ್ಲ ಅಧಿಕಾರಿಯವರ ಹತ್ರ, ಎಲ್ಲ ಆಫೀಸರ್ ಹತ್ರ ನಾನು ಪ್ರತ್ಯೇಕವಾಗಿ ನಿವೇದಿಸಿದಂತೆ ಈ ಒಂದು ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿಕೊಂಡು ಅವರ ವಿರುದ್ಧ, ಅವರ ಚಾನೆಲ್ನ ವಿರುದ್ಧ കഠിന ക്രമವನ್ನು ತೆಗೆದುಕೊಳ್ಳಬೇಕೆಂದು ಈ ಮೂಲಕ ನಾನು ವಿನಂತಿಸ್ತಾ ಇದ್ದೇನೆ. ഏത് മതത്തിലായെങ്കിലും അതിൻ്റെതായ ഒരു വിശേഷത ഉണ്ട്. അപ്പോൾ നമ്മുടെ ഏത് മതത്തിലും എല്ലാ മതത്തിനെയും ആദരിക്കുന്ന ഒരു മതമാണ് പരിശുദ്ധ ഇസ്ലാം. അത് ഹിന്ദു മതമായിരുന്നാലും അല്ലെങ്കിൽ ക്രിസ്ത്യൻ മതമായിരുന്നാലും ഏത് മതത്തിനെയും ഞങ്ങൾ ആദരിക്കുന്നവരാണ്. അപ്പോൾ അതുകൊണ്ട് തന്നെ ഇവിടെ ആദരവോടുകൂടി പോകുമ്പോൾ ആർക്കും ഒരു പ്രശ്നമില്ല. ഇന്ത്യ രാജ്യത്ത് എല്ലാവർക്കും സ്വാതന്ത്ര്യം ഉള്ളതാണ്. അപ്പോൾ അതുകൊണ്ട് വേറെ ഏതെങ്കിലും ഒരു മതത്തിനെ പറ്റി നമ്മളാരും പറഞ്ഞിട്ടില്ല. ആരോ പറഞ്ഞതിന് വേണ്ടിയിട്ട് ഞങ്ങളെ മതത്തിൽപ്പെട്ട ഞങ്ങളുടെ നേതാവിനെ പിന്നെ അപകീർത്തിപരമായിട്ട് അവഹേളിച്ചതിൽ ഞങ്ങൾക്ക് വല്ലാത്ത വേദനയും ദുഃഖമുണ്ട്. അപ്പോൾ ആ കാര്യത്തിൽ ആണ് ഞങ്ങളിവിടെ ഉള്ള പോലീസ് സ്റ്റേഷനിൽ വന്നിട്ട് അതിൻ്റെ കംപ്ലയിൻറ്റ് ബന്ധപ്പെട്ടവരെ ഏൽപ്പിച്ചിട്ടുണ്ട്. അതുകൊണ്ട് അതിൻ്റെ മേൽ നടപടി എടുക്കണം, ഞങ്ങൾക്ക് നീതി നടപ്പാക്കുകയും വേണം എന്നുള്ളത് മാത്രമേ ഞങ്ങൾക്ക് പറയാനുള്ളൂ.